ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪ್ರೇಷಿತರ ಕಾರ್ಯಕಲಾಪದಿಂದ ವಾಚನ, ಅಧ್ಯಾಯ 3, ವಾಕ್ಯಗಳು 13ರಿಂದ 15. ಪಿತಾಮಹ ಅಬ್ರಹಾಮ, ಇಸಾಕ ಮತ್ತು ಯಾಕೋಬರ ದೇವರು, ಅಂದರೆ ನಮ್ಮ ಪೂರ್ವಜರ ದೇವರು, ತಮ್ಮ ದಾಸ ಯೇಸುವಿನ ಮಹಿಮೆಯನ್ನು ಬೆಳಗಿಸಿದ್ದಾರೆ. ನೀವಾದರೂ ಅವರನ್ನು ಅಧಿಕಾರಿಗಳ ಕೈಗೊಪ್ಪಿಸಿದ್ದೀರಿ. ರಾಜ್ಯಪಾಲ ಪಿಲಾತನವರನ್ನು ಬಿಡುಗಡೆ ಮಾಡಲು ನಿರ್ಧರಿಸಿದಾಗ ಕೂಡ ಅವನ ಸಮ್ಮುಖದಲ್ಲೇ ಅವರನ್ನು ಧಿಕ್ಕರಿಸಿದ್ದೀರಿ. ಯೇಸು ಪುನೀತರಾಗೂ ಸತ್ಯ ಸ್ವರೂಪರು, ಆದರೂ ನೀವು ಅವರನ್ನು ನಿರಾಕರಿಸಿ ಒಬ್ಬ ಕೊಲೆಗಡುಕನನ್ನೇ ನಿಮಗೆ ಬಿಟ್ಟುಕೊಡುವಂತೆ ಪಿಲಾತನನ್ನು ಬೇಡಿಕೊಂಡಿರಿ. ಜೀವದೊಡೆಯನನ್ನು ನೀವು ಕೊಂದು ಹಾಕಿದ್ದೀರಿ. ದೇವರು ಅವರನ್ನು ಪುನರುತ್ಥಾನಗೊಳಿಸಿದರು, ಇದಕ್ಕೆ ನಾವೇ ಸಾಕ್ಷಿಗಳು. ಪ್ರಭು ಯೇಸು ದೇವರೇ, ಸರ್ವಶಕ್ತ ತಂದೆಯ ಸ್ನೇಹವನ್ನು, ಕರುಣೆಯನ್ನು, ಕ್ಷಮೆಯನ್ನು ನಿಮ್ಮ ಶಿಲುಬೆಯ ಮರಣದ ಮುಖಾಂತರ, ಪುನರುತ್ಥಾನದ ಮುಖಾಂತರ ನಮಗೆ ತೋರ್ಪಡಿಸಿದ್ದೀರಿ. ನಾವು ಮರಣದಲ್ಲಿ ನಮ್ಮ ಅಂತ್ಯವನ್ನು ಕಾಣುವುದಲ್ಲ, ನಿತ್ಯ ಜೀವದಲ್ಲಿ, ಪುನರುತ್ಥಾನದಲ್ಲಿ ಎಂಬುದಾಗಿ ನೀವು ನಮಗೆ ತೋರ್ಪಡಿಸಿದ್ದೀರಿ. ಆದರೆ ನಿಮಗೆ ಸ್ತೋತ್ರ, ಆರಾಧನೆ, ವಂದನೆ ತಂದೆಯೇ. ಈ ವಾಕ್ಯಗಳನ್ನು ನಾವು ಆಲಿಸುವಾಗ ನಿಮ್ಮ ಪುತ್ರರ ವಾಕ್ಯಗಳಿಂದ ಪ್ರೇರಿತಗೊಂಡು ನಮ್ಮ ಜೀವನವನ್ನು ಜೀವದಾಯಕ ಜೀವನವನ್ನಾಗಿ, ಜೀವ ಪ್ರೇರಣೆ ನೀಡುವ ಜೀವನವನ್ನಾಗಿ ನಿರೂಪಿಸಲು ನಮಗೆ ಶಕ್ತಿ ನೀಡಿರಿ. ಆಮೆನ್. ಸಹೋದರ ಸಹೋದರಿಯರೇ, ಜೀವ ಕೊಡುವ ಪ್ರಭು ಯೇಸುವು ನಮ್ಮ ಜೀವದಾತರು. ಪ್ರಭು ಯೇಸು ಕ್ರಿಸ್ತರು ಜೀವದಾತರು. ಯಾರು ನಮಗೆ ಜೀವನವನ್ನು ನಿರೂಪಿಸಲು, ನಿರ್ಮಿಸಲು ಆಧಾರ ಸ್ತಂಭವಾಗಿರುತ್ತಾರೋ ಅವರೇ ನಮ್ಮ ಜೀವದಾತರು. ಜೀವ ತೆಗೆಯೋರಲ್ಲ, ಜೀವದಾತರು, ಜೀವ ಕೊಡುವರು, ನಮಗೆ ಜೀವಿಸಲು ಅನುವು ಮಾಡಿಕೊಡುವರು. ಜೀಸಸ್ ಕ್ರೈಸ್ಟ್ ಇಸ್ ದ ಲೈಫ್ ಗಿವರ್, ನಾಟ್ ದ ಲೈಫ್ ಟೇಕರ್ ಅಂತ ನಾವು ಹೇಳ್ತೇವೆ. ಲೈಫ್ ಟೇಕರ್ಸ್, ಜೀವ ನಾಶಕರ, ವಿನಾಶಕರ ಬಗ್ಗೆ ನಾವು ಕೇಳಿದ್ದೇವೆ. ರಿಪ್ಪರ್ ಜಯಚಂದ್ರನ್ ಕೇರಳದಲ್ಲಿ 60ನೇ 70ನೇ ಶತಮಾನದಲ್ಲಿ ನಡುಕವನ್ನು ಉಂಟು ಮಾಡಿದ ವ್ಯಕ್ತಿ. 35 ಸುಲಿಗಾರಿಕೆಯಲ್ಲಿ 7 ಕೊಲೆ ಮಾಡಿದವ. ತ್ರಿಶೂರಿನಲ್ಲಿ 2008ರಲ್ಲಿ ಸೆಷನ್ ಜಡ್ಜ್ ಘೋರ ಮರಣ ಶಿಕ್ಷೆಯನ್ನು, ಮರಣ ದಂಡನೆಯನ್ನು ಅವರಿಗೆ ನೀಡುತ್ತಾರೆ. ಪೊಲೀಸರು, ಸಮುದಾಯದ ಜನರು, ಕುಟುಂಬಸ್ಥರು ಆ ಹೆಸರು ಕಂಡ್ರೆ, ಕೇಳಿದರೆ ನಡುಗುತ್ತಿದ್ದರು. ವಿಪರೀತ ಭಯ ಇತ್ತು. ಮಂಗಳೂರಿನಲ್ಲಿ ಅದೇ ಸಮಯದಲ್ಲಿ ಚಂದ್ರನ್ ಎಂಬವರು ಈ ಮನುಷ್ಯನ ಬಗ್ಗೆ ತುಂಬ ಹೆದರಿಕೆ. ಸಂಜೆ ಆಗುವಾಗ ಕುಟುಂಬಸ್ಥರ ಜೊತೆ ಆಗಿರ್ತಿದ್ರು. ಅಂದರೆ ರಾತ್ರಿ ಅಥವಾ ಯಾವ ಸಮಯದಲ್ಲಿ ರಾತ್ರಿ ಬಂದು ಅವನು ತಲೆ ಹೊಡಿತಾನೆಂಬ ಹೆದರಿಕೆ. ತಮ್ಮಲ್ಲಿರುವ ಕೃಷಿ ಮಾಡುವ ಆಯುಧಗಳಿಂದ, ಸಲಕೆಯಿಂದ, ಪಿಕ್ಕಾಸಿನಿಂದ, ಹಾರೆಯಿಂದ ತಲೆಗೆ ಪೆಟ್ಟು ಕೊಟ್ಟು ಕೊಲ್ಲುವ ಒಂದು ಪ್ರವೃತ್ತಿ ಈ ವಿಚಿತ್ರ ಮನುಷ್ಯನಿಗಿತ್ತು. ಆದ್ದರಿಂದ ಸಂಜೆ ಜನರು ಮಲಗಲಿಕ್ಕೆ ಹೆದರ್ತಿದ್ರು, ಎಚ್ಚರದಿಂದಿದ್ದು ಕಾಯ್ತಿದ್ರು. ಇಂಥ ವಿನಾಶಕಾರಿ ಜನರು ನಮ್ಮಲ್ಲಿದ್ದಾರೆ. ಸರಣಿ ಹಂತಕ ಸಾಯನಾಡಿ ಮೋಹನ್ರ ಬಗ್ಗೆ ನೀವು ಕೇಳಿದಿರಬಹುದು. ಅಮಾಯಕ ಸ್ತ್ರೀಯರನ್ನು ವಂಚಿಸಿ ಮೋಹಕ್ಕೆ ಬಲಿಯನ್ನಾಗಿರಿಸಿ ಕೆಲಸ ಕೊಡುತ್ತೇನೆ, ಪರವರಿಗೆ ಕಳಿಸ್ತೇನೆ, ಮದುವೆ ಆಗಿಸ್ತೇನೆ,
ಅಂತ ಎಲ್ಲ ಮೋಹಕವಾದ ವರ್ಣಾಲಂಕಾರವಾದ ಮಾತುಗಳಿಂದ ಮೋಹಿಸಿ ವಂಚಿಸಿ ಕೊಲೆ ಮಾಡುವ ಮಹಾಪಾಪಿ ಸರಣಿ ಅಂತಾಗ ಸಾಯನಾಡ್ ಮೋಹನ್ 18 ಸ್ತ್ರೀಯರನ್ನು ಕಗ್ಗೊಲೆ ಮಾಡಿದ, ಕೊಲೆ ಮಾಡಿದ. ಅವರಿಗೆ ಸಾಯನಾಡು ಕೊಟ್ಟು ಅವರೆಲ್ಲ ಬಂಗಾರ ಅಮೂಲ್ಯ ವಸ್ತುಗಳನ್ನು ಮಾರಿ ಕುಡಿಯುವ ಪದಾರ್ಥದಲ್ಲಿ ಕುಡಿಯುವ ವಸ್ತುವಿನಲ್ಲಿ ಸೈನಡನ್ನು ಹಾಕಿ ಆ ಮನುಷ್ಯರನ್ನು ಅಮಾಯಕ ಸ್ತ್ರೀಯರನ್ನು ಸ್ನಾನ ಮಾಡುವ ಕೊಠಡಿಯಲ್ಲಿ ಕೋಣೆ ಒಳಗೆ ಅವರನ್ನು ಅಲ್ಲಿ ತಳ್ಳಿ ಊರು ಬಿಟ್ಟು ಅವನು ಹೋಗ್ತಿದ್ದ. ಈ ಸ್ತ್ರೀಯರು ಸೈನಡ್ ತಿಂದು ಗೊತ್ತಿಲ್ಲದೆ ಅವರಿಗೆ ಆ ವಿಷಯನೇ ಗೊತ್ತಿರ್ತಿಲ್ಲ, ಮೂರ್ಛೆ ಹೋಗಿ ಅಲ್ಲೇ ನರಳಾಡ್ತಾ ಸಾಯ್ತಿದ್ರು. ಇಂಥ ಎಲ್ಲ ವ್ಯಕ್ತಿಗಳು ಪ್ರಿಯರೇ ಜೀವದಾತರಲ್ಲ, ಜೀವ ಕೊಡುವ ಮನುಷ್ಯರಲ್ಲ, ಜೀವನಾಶ ಮಾಡುವ ಮನುಷ್ಯರು. ಆದರೆ ನಮ್ಮ ಪ್ರಭು ಯೇಸು ಕ್ರಿಸ್ತರು ನಮ್ಮ ಜೀವದಾತರು, ನಮಗೆ ಜೀವ ಕೊಡುವ ದೇವರು. ಯೇಸು ಜೀವನಾಶಕರಲ್ಲ ಪ್ರಿಯರೇ, ಜೀವದಾತ. ಯೋಹನನ ಅಧ್ಯಾಯ 3 ವಾಕ್ಯ 16, ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ಆತನಲ್ಲಿ ವಿಶ್ವಾಸ ಇಟ್ಟ ಯಾರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ಪ್ರಿಯರೇ, ದೇವರ ಉದ್ದೇಶ ಇದು. ನಾವೆಲ್ಲರೂ ಜೀವಿಸಬೇಕು, ನಮಗೆ ನಿತ್ಯ ಜೀವ ಬೇಕು, ನಾವು ಯಾರು ಸಾಯಬಾರದು. ನಮಗೆ ಜೀವ ಕೊಡಲು, ಜೀವ ನೀಡಲು ಬಂದ ಪ್ರಭು ಯೇಸು ನಮ್ಮ ವಿಮೋಚಕ. ಯೋಹನ್ನನ ಶುಭ ಸಂದೇಶ ಅಧ್ಯಾಯ 10 ವಾಕ್ಯ 10, ಕಳ್ಳನು ಬರುವುದು ಕಳ್ಳತನಕ್ಕಾಗಿ, ಕೊಲ್ಲುವುದಕ್ಕಾಗಿ ಮತ್ತು ನಾಶ ಮಾಡುವುದಕ್ಕಾಗಿ ಮಾತ್ರ. ನಾನು ಬಂದದ್ದಾದರೂ ಜೀವ ನೀಡಲು, ಯಥೇಚ್ಛವಾಗಿ ನೀಡಲು ಎಂಬುದಾಗಿ ಪ್ರಭು ಯೇಸು ತಿಳಿಸುತ್ತಾರೆ. ಉತ್ತಮ ಕುರಿಗಾಯಿ ಬಗ್ಗೆ ಯೇಸು ತಮ್ಮನ್ನು ತಾನೇ ಹೋಲಿಸುತ್ತಾ, ಕಳ್ಳರಾಗಿ ಬಾಡಿಗೆ ಇದ್ದೊಬ್ಬ ಕುರಿಗಾಯಿಯಾಗೆ ನಾನಲ್ಲ, ನಾನು ನಿಜವಾದ ಕುರಿಗಾಯಿ. ಕುರಿಗಳ ಬಗ್ಗೆ ವ್ಯಾಮೋಹ ಇರುವ, ಪ್ರೀತಿ ಇರುವ ವ್ಯಕ್ತಿ ಅಂತೇಳಿ ಉತ್ತಮ ಕುರಿಗಾಯಿಯ ಬಗ್ಗೆ ಪ್ರಭು ಯೇಸು ತಿಳಿಸುತ್ತಾರೆ. ಯೋಹನ್ನನ ಶುಭವಾರ್ತೆ ಅಧ್ಯಾಯ 11 ವಾಕ್ಯ 25-26, ಯೇಸು ಅವಳಿಗೆ, ಪುನರುತ್ಥಾನವೂ ಜೀವವೂ ನಾನೇ. ನನ್ನಲ್ಲಿ ವಿಶ್ವಾಸವಿಟ್ಟವನು ಸಾವಿಗೀಡಾದರೂ ಜೀವಿಸುವನು. ಜೀವಿಸುವ ಪ್ರತಿಯೊಬ್ಬನು ನನ್ನಲ್ಲಿ ವಿಶ್ವಾಸವಿಟ್ಟನೆಂದರೆ ಅವನೆಂದಿಗೂ ಸಾಯನು ಎಂಬುದಾಗಿ ತಿಳಿಸುತ್ತಾರೆ. ಪ್ರಭು ಯೇಸು ಪುನರುತ್ಥಾನ, ಜೀವ ಉತ್ಥಾನ ಮಾಡುವ ವ್ಯಕ್ತಿ, ಜೀವ ತೆಗೆಯುವ, ನಾಶ ಮಾಡುವ ವ್ಯಕ್ತಿ ಅಲ್ಲ. ಯಾರೆಲ್ಲ ಈ ಯೇಸುವಿನಲ್ಲಿ ವಿಶ್ವಾಸ ಇಡುತ್ತಾರೋ ಅವರು ಸಾವಿಗೀಡಾದರೂ ಜೀವಿಸುವರು. ಜೀವಿಸುವ ಪ್ರತಿಯೊಬ್ಬರೂ ಎಂದಿಗೂ ಸಾಯಲಾರರು ಎಂಬುದಾಗಿ ಪ್ರಭು ಯೇಸು ಮಾರ್ತಾ, ಮರಿಯಾ ಈ ಕುಟುಂಬದಲ್ಲಿ ಈ ಸತ್ಯವನ್ನು ವಿವರಿಸ್ತಾರೆ. ತನ್ನ ಏಕೈಕ ಅಥವಾ ತನ್ನ ಉತ್ತಮ ಸ್ನೇಹಿತ ಸತ್ತು ಹೋಗಿದ್ದ ಲಾಜರಸ್ ದುಃಖಭರಿತ ಕುಟುಂಬಕ್ಕೆ ಸಾಂತ್ವನ ನೀಡಲು ಬರುವಾಗ ಪ್ರಭು ಯೇಸು ತನ್ನ ಮಿತ್ರನನ್ನು ಮರಳಿ ಜೀವಕ್ಕೆ ತರುತ್ತಾರೆ. ಮಾತ್ರವಲ್ಲ, ತಾನೇ ಜೀವ ಪುನರುತ್ಥಾನ ಎಂಬುದಾಗಿ ಘೋಷಿಸುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಜೀವದಾಯಕರು ಯಾವ ರೀತಿಯಲ್ಲಿ, ಹೇಗೆ ಪ್ರಭು ಯೇಸು ಕ್ರಿಸ್ತರು ಜೀವದಾಯಕರು ಎಂಬುದನ್ನು ನಾವು ಆಲಿಸಬೇಕು. ಪ್ರಭು ಯೇಸು ತನ್ನ ಮಾತುಗಳ ಮುಖಾಂತರ ಜೀವದಾಯಕರು. ಯೋಹನನ ಶುಭವಾರ್ತೆ ಅಧ್ಯಾಯ 5 ವಾಕ್ಯ 7, ಬೆತ್ಸೈದ ಕೊಳದತ್ರ ಒಬ್ಬ ರೋಗಿ ಇದ್ದ. ವರ್ಷಗಳಿಂದ ಅಲ್ಲಿ ಆರೋಗ್ಯದಿಂದಿರಲು ಹಾತೊರೆಯುತ್ತಿದ್ದ. ಆದರೆ ಪಾರ್ಶ್ವವಾಯು ಪೀಡಿತನಾದ್ದರಿಂದ ಆ ವ್ಯಕ್ತಿಯನ್ನು ಆ ಹಳ್ಳಕ್ಕೆ ಕೊಂಡೊಯ್ಯಲು ಯಾರಿರಲಿಲ್ಲ. ಆ ನೀರು ಶಕ್ತಿಯಲ್ಲಿ ಉನ್ಮಾದಿಸುತ್ತಾ, ಆ ನೀರು ಮೇಲೆ ಬರಲು ಶಕ್ತರಾಗಿರುವವರೆಲ್ಲರೂ ಓಡೋಡಿ ಹೋಗಿ ಆ ನೀರಿನಲ್ಲಿ ಮುಳುಗ್ತಿದ್ರು, ರೋಗದಿಂದ ಮುಕ್ತಿ ಆಗ್ತಿದ್ರು.
ಆ ವ್ಯಕ್ತಿ ಯೇಸುವಿನ ಹತ್ರ ಹೇಳಿ, ನನಗೆ ಅಂತಹ ಸಮಯದಲ್ಲಿ ನೀರಿಗೆ ಕೊಂಡೋಗಿ ನನ್ನನ್ನು ಮುಳುಗಿಸಲು ಅಥವಾ ನೀರಿನ ಸ್ಪರ್ಶ ನನಗೆ ಸಿಗಲು ನನ್ನನ್ನು ಯಾರೂ ಅಲ್ಲಿ ಕರ್ಕೊಂಡು ಅವರಿಲ್ಲ, ನನ್ನವರಂತ ಯಾರಿಲ್ಲ. ಅಂಥ ವ್ಯಕ್ತಿಗೆ ಪ್ರಭು ಯೇಸು ಜೀವವನ್ನು ನೀಡುತ್ತಾರೆ, ಆರೋಗ್ಯವನ್ನು ಕೊಡುತ್ತಾರೆ. ಪ್ರಭು ಯೇಸು ತನ್ನ ಮಾತುಗಳಿಂದ ಇಂಥ ವ್ಯಕ್ತಿಗಳಿಗೆ ಶಕ್ತಿಯನ್ನು ನೀಡುತ್ತಾರೆ. ನನಗೆ ಉಪಕಾರ ಮಾಡೋರು ಯಾರೂ ಇಲ್ಲ ಅಂತ ಯೇಸುವಿನ ಹತ್ರ ಹೇಳುವಾಗ ಯೇಸು ಹೇಳ್ತಾರೆ, ನಾನು ನಿನಗೆ ಹೇಳ್ತೇನೆ, ಎದ್ದು ನಿಲ್ಲು, ನಿನ್ನ ಚಾಪೆಯನ್ನು ತೆಗೆದುಕೊಂಡು ನಿನ್ನ ಮನೆಗೆ ಹೋಗು, ನಡಿ ಅಂತ ಹೇಳ್ತಾರೆ. ಕೇವಲ ಶಬ್ದಗಳಿಂದ, ಮಾತಿನಿಂದ ಪ್ರಭು ಯೇಸು ರೋಗ ಶಮನ ಮಾಡುತ್ತಾರೆ, ರೋಗ ಗುಣ ಮಾಡುತ್ತಾರೆ. ಅಂತೆಯೇ ಲಾಜರಸನಿಗೂ, ಸತ್ತ ವ್ಯಕ್ತಿಗೂ ಜೀವ ಕೊಡುತ್ತಾರೆ. ಪ್ರಭು ಯೇಸು ಜೀವದಾಯಕ ವಿಮೋಚಕರು. ಯಾವ ರೀತಿಯಲ್ಲಿ ಪ್ರಭು ಯೇಸು ನಮ್ಮ ಜೀವದಾಯಕ ದೇವರು? ಪ್ರಿಯರೇ, ಶಿಷ್ಯರಿಗೆ ಕಾಣಸಿಗುವ ನಜರೇತಿನ ಯೇಸು ಕ್ರಿಸ್ತರು ಜೀವದಾಯಕ ವಿಮೋಚಕರು. ಶಿಷ್ಯರಿಗೆ ಮರಣದಿಂದ ಎದ್ದ ಮೃತ್ಯುಂಜಯ ಯೇಸು ಭೇಟಿಯಾಗುತ್ತಾರೆ. ಯೋಹನ್ನ ಪೇತ್ರನಿಗೆ, ಮಗ್ದಲ ಮರಿಯಳಿಗೆ, 3 ಮಂದಿ ಶಿಷ್ಯರಿಗೆ, ಎಮ್ಮೌಸ್ ದಾರಿಯಲ್ಲಿರುವ ಶಿಷ್ಯರಿಗೆ, 11 ಮಂದಿ ಶಿಷ್ಯರಿಗೆ, 500 ಮಂದಿ ಹಿಂಬಾಲಕರಿಗೆ ಪ್ರಭು ಯೇಸು ತನ್ನ ಪುನರುತ್ಥಾನಗೊಂಡ ಶರೀರವನ್ನು, ವ್ಯಕ್ತಿತ್ವವನ್ನು ತೋರಿಸ್ತಾರೆ. ಪ್ರಭು ಯೇಸು ಪ್ರೀತಿಯ, ಜೀವದಾಯಕ, ಪ್ರೇರಣಾತ್ಮಕ ಆತ್ಮ ಎಂಬುದಾಗಿ ಪ್ರಭು ಯೇಸು ತನ್ನ ಭೇಟಿಗಳಿಂದ, ಬೇರೆ ಬೇರೆ ರೀತಿಯಲ್ಲಿ ಪುನರುತ್ಥಾನಗೊಂಡ ನಂತರ ಕೊಟ್ಟ ಆ ಭೇಟಿಯಿಂದ, ಘಟನೆಗಳಿಂದ ಜನರಿಗೆ ತಾನು ಜೀವದಾಯಕ ಯೇಸು ಎಂದು ತೋರ್ಪಡಿಸುತ್ತಾರೆ. ಜೀವದಾಯಕ ಯೇಸು ತನ್ನ ಅಪೊಸ್ತಲರ ನಿವೇದನೆಗಳಿಂದ, ಬೋಧನೆಗಳಿಂದ ತಾನು ಜೀವದಾಯಕ ವಿಮೋಚಕನೆಂದು ತೋರ್ಪಡಿಸುತ್ತಾರೆ. ಪೇತ್ರ ಒಬ್ಬ ಅಂಜುಬುರುಕ, ಹೇಡಿ, ಆದರೆ ಪುನರುತ್ಥಾನಗೊಂಡ ಯೇಸುವಿನ ಅನುಭವ, ಪವಿತ್ರಾತ್ಮರ ಶಕ್ತಿ ಅವನ ಮೇಲೆ ಬಂದ ನಂತರ ಯಾರಿಗೂ ಹೆದರದೆ ಧೈರ್ಯವಾಗಿ ಬೋಧನೆ ಮಾಡುತ್ತಾನೆ. ನೀವು ಕೊಲೆಗಡುಕ ಮನುಷ್ಯನಿಗೆ ಮುಕ್ತಿ ಕೊಟ್ಟಿದ್ದೀರಿ, ಜೀವ ಕೊಡುವ, ಜೀವ ರಕ್ಷಕ, ಜೀವದಾತರನ್ನು ನೀವು ಗಲ್ಲಿಗೇರಿಸಿದ್ದೀರಿ, ಶಿಲುಬೆಗೇರಿಸಿದ್ದೀರಿ. ಅವರ ಅಪರಾಧವನ್ನು ನೇರವಾಗಿ ಯಹೂದ್ಯ ಮುಖಂಡರಿಗೆ ತಿಳಿಸ್ತಾರೆ. ನಾವೇನು ಮಾಡಬೇಕು? ನಾವಿಂಥ ತಪ್ಪು ಮಾಡಿದೆ, ನಾವು ಒಪ್ಪುತ್ತೇವೆ, ಪೇತ್ರ ಗುರುವರ್ಯರೇ ನಾವೇನು ಮಾಡಬೇಕಂತ ಅವರು ಕೇಳ್ತಾರೆ. ಆವಾಗ ಪೇತ್ರ ಅವರಿಗೆ ಹೇಳ್ತಾರೆ, ನೀವು ಪವಿತ್ರ ಸ್ನಾನ ತಗೊಳ್ಳಿ, ಪಾಪಕ್ಕೆ ಪಶ್ಚಾತ್ತಾಪ ನೀವು ಪಡಿ. ಹೀಗೆ ಅಪೊಸ್ತಲರ ಬೋಧನೆಯಿಂದ ಸಮುದಾಯದಲ್ಲಿ ಜೀವ ಕಳೆ ಬರುತ್ತದೆ. ಸಮುದಾಯದ ಸಾಕ್ಷಿಯಿಂದ ಆರಂಭಿಕ ಸಮುದಾಯ, ಪ್ರಿಯ ಸಹೋದರ ಸಹೋದರಿಯರೇ, ಸಮಾನತೆಯ ಸಮುದಾಯ ಆಗಿತ್ತು. ಅವರಲ್ಲಿ ಮೇಲ್ವರ್ಗದವರು, ಕೆಳವರ್ಗದವರು, ಶ್ರೀಮಂತರು, ಬಡವರು, ಗರೀಬರು, ಅಸ್ಪೃಶ್ಯರು, ಕೀಳು ವರ್ಗದವರು, ಮೇಲ್ವರ್ಗದವರು ಎಂಬ ಯಾವ ವರ್ಗೀಕರಣದ ಸಮುದಾಯ ಇದ್ದಿಲ್ಲ. ಪ್ರತಿಯೊಬ್ಬರು ಸಮಾನರಾಗಿದ್ದರು. ಯಾರಲ್ಲಾದರೂ ಏನು ಸಂಪತ್ತಿದ್ದರೆ ಅದನ್ನು ಮಾರಿ ಅಪೊಸ್ತಲರ ಪಾದದ ಬಳಿ ಇಡ್ತಿದ್ರು, ಅದನ್ನು ಹಂಚಿಕೊಂಡು ಅವರು ಬಾಳ್ತಿದ್ರು. ಇಂಥ ಸಾಕ್ಷಿ ನೀಡುವ ಸಮುದಾಯ ಪ್ರಭು ಯೇಸು ಕ್ರಿಸ್ತರು ಜೀವದಾತರು ಎಂಬ ಸತ್ಯಕ್ಕೆ ಸಾಕ್ಷಿ ಕೊಡುವ ಸಮುದಾಯ. ಪ್ರಭು ಯೇಸು ಕ್ರಿಸ್ತರ ಹೆಸರಲ್ಲಿ ಸಂತ ಪೌಲ ಜೀವದಿಂದ ಮೇಲೆ ಬೀಸುತ್ತಾನೆ. ಹೀಗೆ ಪ್ರಭು ಯೇಸು ಕ್ರಿಸ್ತರು ಜೀವದಾಯಕ ಯೇಸು ಎಂಬುದಾಗಿ ಅಪೊಸ್ತಲರು ತನ್ನ ಜೀವನದ ಮುಖಾಂತರ, ಕೆಲಸಗಳಿಂದ ಮುಖಾಂತರ ಅವರು ತೋರ್ಪಡಿಸುತ್ತಾರೆ. ಪ್ರಭು ಯೇಸು ಕ್ರಿಸ್ತರು ಜೀವದಾಯಕರು. ಪ್ರಭು ಯೇಸು ಕ್ರಿಸ್ತರು ಜೀವದಾಯಕ ಯೇಸು ಯಾವ ರೀತಿಯಲ್ಲಿ, ಇದನ್ನು ನಾವು ಎಲ್ಲಿ ಕಾಣುತ್ತೇವೆ? ಬೈಬಲ್ನಲ್ಲಿ ಇದರ ಬಗ್ಗೆ ನಾವು ಎಲ್ಲಿ ಕಲಿಯುತ್ತೇವೆ?
ಪಾಪಗಳ ಕ್ಷಮೆಯನ್ನು ಪ್ರಭು ಯೇಸು ಕ್ರಿಸ್ತರು ನೀಡಿದ್ದಾರೆ. ಗಲಾತ್ಯರಿಗೆ ಬರೆದ ಪತ್ರ ಅಧ್ಯಾಯ 1 ವಾಕ್ಯ 4. ಸಂತ ಪೌಲರು ಗಲಾತ್ಯರಿಗೆ ಬರೆದ ಪತ್ರದಲ್ಲಿ ಅಧ್ಯಾಯ 1ರಲ್ಲಿ 4 ವಾಕ್ಯದಲ್ಲಿ ನಾವೀಗೆ ಓದುತ್ತೇವೆ, ಯೇಸು ಕ್ರಿಸ್ತರು ನಮ್ಮ ತಂದೆಯಾದ ದೇವರ ಚಿತ್ತಕ್ಕನುಸಾರವಾಗಿ ನಮ್ಮನ್ನು ಸದ್ಯದ ದುಷ್ಟ ಕಾಲದಿಂದ ಬಿಡುಗಡೆ ಮಾಡುವುದಕ್ಕಾಗಿ ತಮ್ಮನ್ನೇ ಬಲಿಯಾಗಿ ಅರ್ಪಿಸಿದರು. ದೇವರಿಗೆ ಯುಗ ಯುಗಾಂತರಕ್ಕೂ ಸ್ತುತಿ ಸ್ತೋತ್ರ ಸಲ್ಲಲಿ, ಆಮೇನ್. ನೋಡಿ ಪ್ರಿಯರೇ, ನಮ್ಮನ್ನು ಸದೃಢ ದುಷ್ಟ ಕಾಲದಿಂದ ಬಿಡುಗಡೆ ಮಾಡಲು ತಮ್ಮನ್ನು ತಾನೇ ಬಲಿಯಾಗಿ ಅರ್ಪಿಸಿದರು. ದೇವರು ನಮ್ಮ ಪಾಪಗಳಿಗೋಸ್ಕರ ತಮ್ಮ ಶಿಲುಬೆ ಮರಣದಿಂದ ಪಾಪಗಳಿಗೋಸ್ಕರ ತನ್ನ ಜೀವನವನ್ನು ಅರ್ಪಿಸಿದರು. ನಮ್ಮ ಪಾಪ ಕ್ಷಮೆಗೋಸ್ಕರ ಜೀವದಾಯಕ ಯೇಸು ತನ್ನ ಜೀವವನ್ನು ನೀಡಿದರು. ಹಾಗೆ ಜೀವದಾಯಕ ದಾತರಾಗಿ ಮರಣದಿಂದ ಎದ್ದು ಬಂದರು. ನಮ್ಮ ಜೀವದಾಯಕ ಯೇಸುವಿನ ಆಶ್ರಯದಲ್ಲಿ ಅವರ ಮಾತಿನ ಅನುಸಾರ ನಡೆಯಲು ನಾವೆಲ್ಲರೂ ಅವರ ನಿಜ ಹಿಂಬಾಲಕರಾಗಬೇಕು. ಯಾವ ರೀತಿಯಲ್ಲಿ ಅಪೊಸ್ತಲರು ಅವರ ಒಳ್ಳೆಯ ಕೆಲಸಗಳಿಂದ, ಮಾತಿನಿಂದ, ಬೋಧನೆಯಿಂದ, ಸಾಕ್ಷಿ ಜೀವನದಿಂದ ಪ್ರಭು ಯೇಸು ಕ್ರಿಸ್ತರು ಜೀವದಾಯಕರೆಂದು ಘೋಷಿಸಿದ್ದಾರೋ ಅದೇ ರೀತಿಯಲ್ಲಿ ನಾವು ಸಹ ನಮ್ಮ ವೈಯಕ್ತಿಕ ಜೀವನದಲ್ಲಿ ನಮ್ಮ ನಡೆನುಡಿಗಳಿಂದ ಜೀವದಾತ ಯೇಸುವಿಗೆ ಜೀವಂತ ಸಾಕ್ಷಿ ಆಗಬೇಕು. ಈ ಒಳ್ಳೆಯ ಜೀವನ ದೇವರು ನಮಗೆ ಪರಿಪಾಲಿಸಲು, ಒಳ್ಳೆಯ ವಾಕ್ಯಗಳಿಂದ ನಮ್ಮ ಜೀವನವನ್ನು ಪ್ರಭು ಯೇಸುವಿನ ದಾರಿಯಲ್ಲಿ ಮುನ್ನಡೆಸಲು ಪ್ರಭು ಯೇಸು ನಮಗೆ ಜ್ಞಾನವನ್ನು, ಬುದ್ಧಿಯನ್ನು, ಜಾಣ್ಮೆಯನ್ನು ನೀಡಲು ಬೈಬಲ್ ನಮ್ಮ ಭಕ್ತಿ ಗ್ರಂಥವಾಗಿ ವಿಮೋಚಕ ಶಕ್ತಿಯಾಗಿ ನಾವು ಬಳಸಬೇಕು. ಅಪೊಸ್ತಲರಿಗೆ ಪ್ರಭು ಯೇಸುವಿನ ನಾಮದಲ್ಲಿ ಪುನರುತ್ಥಾನಗೊಂಡ ಜೀವರಕ್ಷಕ ಯೇಸುವಿನಲ್ಲಿ ಅಪರ ನಂಬಿಕೆ ಇತ್ತು. ಅವರ ಆತ್ಮವನ್ನೇ ಅಪೊಸ್ತಲರು ವರಿಸಿದರು. ಆ ಆತ್ಮರ ಬಲದಿಂದ, ಸಪ್ತವರಗಳಿಂದ ಅಪೊಸ್ತಲರು ಶಕ್ತಿ ಭರಿತ ವ್ಯಕ್ತಿಯಾಗಿ ಪರಿವರ್ತನೆಗೊಂಡರು. ಅವರನ್ನು ನೋಡಿದವರು, ಅವರನ್ನು ಆಲಿಸುವ ಭಕ್ತವೃಂದ ಒಂದು ಪ್ರೀತಿಯ ಸಮುದಾಯವಾಗಿ ಬಾಳುತ್ತಿತ್ತು, ಸಮಾನತೆಯನ್ನು ಪ್ರತಿಪಾದಿಸುತ್ತಿತ್ತು. ಅಪೊಸ್ತಲರು ಬೋಧನೆಗೋಸ್ಕರ, ಪ್ರಾರ್ಥನೆಗೋಸ್ಕರ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟರು. ದಿನೇ ದಿನೇ ಭಕ್ತೆಯರು ಹೆಚ್ಚುತ್ತಾ ಇದ್ದರು. ದಿನೇ ದಿನೇ ಪ್ರಭು ಯೇಸುವಿನ ಹತ್ರ ಜನರು ಧಾವಿಸ್ತಿದ್ರು, ಆಕರ್ಷಿಸಿದ್ರು. ಅಪೊಸ್ತಲರು 100ಕ್ಕೆ 100 ಪಟ್ಟು ಪುನರುತ್ಥಾನಗೊಂಡ ಯೇಸುವಿಗೆ ಸಾಕ್ಷಿ ಆಗ್ತಿದ್ರು. ಆದ್ದರಿಂದ ಅವರ ಜೀವನ ಮಾದರಿ, ಅವರ ಸಮುದಾಯದ ಪರಿಕಲ್ಪನೆ ನಮ್ಮ ಮನೆಯಲ್ಲಿ, ನಮ್ಮ ಚರ್ಚಿನಲ್ಲಿ, ನಮ್ಮ ಸಮುದಾಯದಲ್ಲಿ ಇರಬೇಕು. ಬೈಬಲ್ ನಮ್ಮ ಜೀವನದ ಆಧಾರ ಸ್ತಂಭವಾಗಬೇಕು. ಬೈಬಲ್ನ ಮಾತುಗಳು ನಮ್ಮ ಜೀವನಕ್ಕೆ ಪ್ರೇರಣಾತ್ಮಕ ವಾಕ್ಯಗಳಾಗಬೇಕು. ಹೀಗೆ ನಮ್ಮ ಜೀವನ ಅರ್ಥಭರಿತವಾದ, ಶಕ್ತಿ ಪೂರಕ ಜೀವನವಾಗಲು ಪ್ರಭು ಯೇಸು, ಜೀವದಾತ ಯೇಸು ನಮಗೆ ಜೀವವನ್ನು ನೀಡಲಿ, ಜೀವಕ್ಕೆ ಬೇಕಾದ ಶಕ್ತಿಯನ್ನು ಕೊಡಲೆಂದು ನಾವು ಪ್ರಾರ್ಥಿಸುವ. ಆಮೇಲೆ.